ಇತ್ತೀಚೆಗೆ ಹಲವೆಡೆ ಹಾವಿನ ಮರಿಗಳು ಪತ್ತೆಯಾಗುವಂತಹ ಪ್ರಕರಣಗಳು ಹೆಚ್ಚುತ್ತಿದ್ದು ಜನರಲ್ಲಿ ಆತಂಕ ಸೃಷ್ಟಿಯಾಗಲು ಕಾರಣವಾಗಿದೆ. ಇದೀಗ ಬಂಟ್ವಾಳ ತಾಲೂಕಿನ ಪೆರಾಜೆ ಗ್ರಾಮದ ಎಕ್ಸ್ ಆರ್ಮಿ ಕೆಟಿ ನಾಯ್ಕ್ ಅವರ ಮನೆಯಲ್ಲಿ ಸುಮಾರು 26 ನಾಗರ ಹಾವಿನ ಮರಿಗಳು ಪತ್ತೆಯಾಗಿವೆ. ಜೆಸಿಬಿಯಲ್ಲಿ ಗೈಡೆನ್ಸ್ ಲೆವೆಲ್ ಮಾಡುವಾಗ ಮಣ್ಣಿನಡಿಯಲ್ಲಿ ಸಿಲುಕಿ ತಾಯಿ ನಾಗರ ಹಾವು ಸತ್ತು ಹೋಗಿರುವುದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಆಳವಾಗಿ ಪರಿಶೀಲನೆ ನಡೆಸಿದಾಗ ಈ ಹಾವಿನ ಮರಿಗಳು ಪತ್ತೆಯಾಗಿದೆ. ಈ ಬಗ್ಗೆ ಮಾಹಿತಿ ಪಡೆದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾದ ಆರ್ಎಫ್ಒ ಸುನೀಲ್ ಡಿಸೋಜಾ, ಡಿವೈಎಫ್ಒ ರವಿ, ಎಫ್ಜಿ ದಯಾನಂದ್, ರಾಘವ ಹಾಗೂ ವರಮಹತಿ ಅವರು ಈ ಮರಿಗಳನ್ನು ಸುರಕ್ಷಿತವಾಗಿ ರಕ್ಷಿಸಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ. తిరగడండి ఆ బాడీ జోరు ఉంది ఇంకేంది బాక్స్ కట్టుకోవడానికి మాకు ఉంది